ಹೆಚ್ಚಾಯ್ತು. ಹೋಗಿ ಹೋಗಿ ನನಗೆ ಆಗಿದ್ದಲ್ಲ. ಯಾರು ನಿನಗೆ ಯಾತಾಗಿದೆ? ನಾನು ಅಲ್ಲ, ಅವಳು ಅಲ್ಲ. ಮಾತಾಡ್ಲಿಕ್ಕೆ ಕೊಟ್ಟದ್ದು ಇಷ್ಟು ಹೊತ್ತಾದ್ರೂ ಮಾತಾಡಿದ್ರೆ ಇದು ಮುಗಿದು ಇನ್ನೊಂದು ಉಂಟದು ಆಗ್ಲಿಕ್ಕೆ ನೀವೇ ನೆಲ್ಲಿ ಗೊತ್ತಾಯ್ತಲ್ಲ, ನೆಲ್ಲಿ 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 ಅಲ್ಲ ಮಾವಿನ ಮರ. ನೆಲ್ಲಿ ಎಲ್ಲಿಗೆ ತಡೆದದ್ದು ನಿಮ್ಮ ಬಾಯಲ್ಲಿ ಕೇಳಿದ್ರು ಸರಿಯಾಗುದಿಲ್ಲ. ನಿಮ್ಮ ಬಾಯಲ್ಲಿ ಕೇಳಿದ್ರೆ ಅದು ಒಳ್ಳೆಯದು. ಕೇಳಬೇಕು ಸಮಯ ಅನುಭವಿಸಲಿಲ್ಲ. ಅಲ್ಲ ಅವಳಿಗೆ ವಿರಹ, ನಿಮ್ಗೆ ಎಂತದ್ದು? ಎಲ್ಲಿ ಹೋಗಬೇಡಿ. ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೇನೆ? ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ದೇವೆ, ನೋಡಿಕೊಳ್ತಾ ಇದ್ದೇವೆ. ನಮ್ಮನ್ನು ನೋಡಿಯೂ ನೋಡದ ಹಾಗೆ ಮುಂದೆ ಮುಂದೆ ಹೋಗ್ತಾ ಇದೆಯಲ್ಲ. ಯಾರು ನೀವು? ನಿಮ್ಮ ಕಣ್ಣು ಅದು ನೋಡಲಿ. ಆ ಹೂವಿನ ಗಿಡ ಹಾಳಾಗಿದೆ, ಆ ಕೆರೆ ನೀರು ಹಾಳಾಗಿದೆ, ಎಲ್ಲ ಜಾಲ ಹಾಗೆ ಆಗಿದೆ. ಇದಕ್ಕೆಲ್ಲ ಕಾರಣರು ಯಾರು ಅಂತ ಹುಡುಕುವಾಗ ನೀವಿಬ್ಬರಿದ್ದೀರಲ್ಲ. ಯಾರು ನೀವು? ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ಅಪ್ಪ ಅಮ್ಮ ಇದ್ದದ್ದು ಹೌದು ಅಂತಾದ್ರೆ ನಿನ್ನ ಅಪ್ಪನಿಗೂ ಅಮ್ಮನಿಗೂ ಏನು ಸಂಬಂಧ? ಮತ್ತೆ ಅಪ್ಪನಿಗೆ ಅಮ್ಮನಿಗೆ ಏನು ಸಂಬಂಧ? ಅದೇ ಸಂಬಂಧ. ನೀನ್ ಮಗ ಹೌದಾ? ಯಾಕ ಬಂದದ್ದು? ಅಮ್ಮ ಯಾರು? ಚೀಪೋಲಿ ಹೋಗ ಅಮ್ಮ ಅಂತ ಹೇಳಬೇಡ. ಅಜ್ಜಿ ಅವನ ಅಜ್ಜಿಯ ಕೀಳು ಮಾಡದಿರ ಕಟ. ಇಷ್ಟು ಚಂದದ ಹುಡುಗಿಯನ್ನು ನೀನು ಹೋಗಿ ಹೋಗಿ ಅಜ್ಜಿ ಅಂತ ಹೇಳ್ತೀಯಲ್ಲ. ಕಣ್ಣು ನೋಡಿದ್ಯಾ? ಹೇಗುಂಟು ಹೇಗುಂಟು ಕಣ್ಣು? ಹೇಗೆ ಬಣ್ಣ ಲೋಚನೆ? ಅದಂದ್ರೆ ಫುಲ್ ಲೋಚನೆ. ಫುಲ್ ಲೋಚನೆ ಅಲ್ಲ, ಫುಲ್ ಲೋಚನೆ. ಅದಿರ್ಲಿ, ಈಗ ನಮ್ಮನ್ನು ನೀವು ತಡೆದಿದ್ರಲ್ಲ, ನೀವು ಯಾರು ಅಂತ ಬೇಕಲ್ಲ. ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಮ ಕೆಲಸ ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನ್ ಯಾರು? ನಿನಗಾದ್ರೂ ಗೊತ್ತುಂಟ? ಇವರಿಗೆ ಗೊತ್ತಾಗ್ಲಿಲ್ಲ, ಹೇಳ್ತೇನೆ. ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಏ ನಾ ಕಾವಾಲಯ್ಯ ಕಾವಾಲಯ್ಯ. ಈಗ ಎಲ್ಲ ಅದೇ ಕೇಳುವುದು. ನಾವು ಕಾವಲು ಮಾಡ್ಲಿಕ್ಕೆ ಗೊತ್ತಾಯ್ತಾ? ಕಾವಾಲಯ್ಯ ಇಲ್ಲಿ ಕಾವಲು ಮಾಡುವವರು. ಕಾವಾಲಯ್ಯ ನಮ್ಮದು. ನೀವು ಕಾವಲು ಮಾಡುವವರ? ಕಾವಾಲಯ್ಯ ನೀವು ಕೇಳಿದ ಮೇಲೆ ಉತ್ತರಿಸದ ಬೇರೆ ವಿಧಿ. ನೀವು ಪದ್ಮಾಕ್ಯಪುರ ಕೇಳಿದ್ದೀರಾ? ಪದ್ಮಾಕ್ಯಪುರ ಹೌದು. ಇಲ್ಲಿ ಯಾರು ಒಬ್ಬರು ಮಾತಾಡಿ. ಹೌದು. ಪದ್ಮಾಕ್ಯಪುರದಲ್ಲಿ ಅಲ್ಲಿ ಅರಸ ಪದ್ಮಶೇಖರ.
ನಿಮ್ಮ ಅತ್ತಿಗೆ ಶೇಖರ. ಅವಳಿಗೆ ಗೊತ್ತಿಲ್ಲ. ಪದ್ಮಶೇಖರ. ಸೂಕರ ಅಲ್ಲ, ಶೇಖರ. ಶೇಖರ ಪದ್ಮಶೇಖರ ಹಾಗೂ ಪತ್ಮಿನಿಯರ ಮಕ್ಕಳು ನಾವು. ಪಜಿಮಿನಿ ಯಾಕೆ ಒಳಗಡೆ ಪದ್ಮಿನಿ ಅವರ ಮಕ್ಕಳಿಗೆ. ಹೌದು. ಅವರ ಶಾಲೆ ಮಾತಿಗೆ ಆಗ್ಲೇ ಅವರ ಹಿರಿಯ ಪುತ್ರನ ನನ್ನ ಹೆಸರು ಮಾತಾಡ ತೇಜ. ಯಾವುದು ಯಾವುದನ್ನು ಮಾತಾಡ ತೇಜ ಜೋರು ಮಾಡಿ ಜೋರು ಮಾಡಿದೆ ನೀವು. ಮಾರ್ತಾಂಡ ಕಮಲಧ್ವಜ 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 ಧ್ವಜ ನಾವು ಬಂದದ್ದು ದಿಗ್ವಿಜಯಾರ್ಥಿಗಳ. ಪುಣ್ಯಾತ್ಮ ಒಳ್ಳೆ ಹೊಟ್ಟೆ ಮೊನ್ನೆ ಶುರುವಾಗಿದೆ. ಯಾಕೆ ಪದಾರ್ಥ ದಿಗ್ವಿಜಯ ಮಾಡ್ಲಿಕ್ಕೆ ಬಂದದ್ದು ಅವರು. ಹೌದು. ಹೊಡಿಲಿಕ್ಕೆ ಬರುತ್ತಾ ನಿಮ್ಮ ಪುರವನ್ನು ಪ್ರವೇಶ ಮಾಡಿದೆವು. ಇಲ್ಲಿ ಯಾರು ಕಾಣಲಿಲ್ಲ. ಹಾಗಾಗಿಯೇ ನಿಮ್ಮನ್ನು ಕರೆಸಿಕೊಳ್ಳುವಂತಹ ಬಗೆಯನ್ನು ಅರಿತು ಹೂತೋಟವನ್ನು ಹಾಳು ಮಾಡಿದ್ದೇವೆ. ಕೇವಲಕ್ಕಾಗಿ ಬಂದವರು ನಾವು. ಇದು ನಿಮ್ಮ ಅರಸೆ. ಯಾರು ಕಾಣದಿದ್ರೆ ಅಲ್ಲಿ ಬಂದು ಸಿಕ್ಕಿದ್ದನ್ನೆಲ್ಲ ಕಾಣಿಸುವ ಹಾಗೆ ಮಾಡ್ಬೇಕಲ್ಲ ಮಕ್ಕಳೇ. ನಿಮಗೆ ಕರೀಲಿಕ್ಕೇನು ಬಾಯ್ ಬರುದಿಲ್ಲ ನಿಮಗೆ. ಕರೀಲಿಕ್ಕೆಲ್ಲ ನಾವು ಜನ ಅಲ್ಲ. ನಿಮ್ಮನ್ನು ಕರೀಲಿಕ್ಕೆ ನಿಮ್ಮ ಕುಟುಂಬದವರಿಲ್ವಾ? ನಮಗೆ ಕರೀಲಿಕ್ಕೆ ಹೇಳಿದ್ದಾರೆ. ಮಕ್ಕಳೇ ಇಲ್ಲಿ ಬನ್ನಿ ಮಕ್ಕಳೇ. ಹೂವಲ್ಲಿ ಕೆಲವು ಭಾವಚಿತ್ರ ಕಾಣ್ತಾನೆ ಗಂಡಸರದು. ಹೌದು. ಅದು ಎಂತದ್ದು ಗೊತ್ತಾ? ಈ ಹಿಂದೆ ಬಂದವರ ಗತಿ ಏನಾಗಿದೆ ಅಂತ ಅಲ್ಲಿ ಫಲಕ ಹಾಕಿತ್ತು. ಇಲ್ಲಿ ಗಂಡು ಸಂತಾನವೇ ಇಲ್ಲ. ನಾವೆಲ್ಲ ಹೆಣ್ಣು ಮಕ್ಕಳೇ. ಹೌದು. ಹೆಣ್ಣು ಮಕ್ಕಳು ಮುದುಕಿಯರು. ಮುದುಕಿಯರಲ್ಲ, ಹೆಣ್ಣು ಮಕ್ಕಳು. ಹಳೆ ಯುವತಿಯರು. ಇಲ್ಲಿಗೆ ಮುದುಕಿಯರಲ್ಲ, ಹಳೆ ಯುವತಿಯರು. ಅದು 100ರಲ್ಲಿ 1 ಮಾಡಿ. ಇಲ್ಲಿ ತಪ್ಪಿಯೂ ಕೂಡ ಗಂಡಸರು ಬರುವಾಗಿಲ್ಲ. ಯಾಕೆ ಬರುವ ಹಾಗಿಲ್ಲ? ನಾವು ಪುರುಷ ದ್ವೇಷಿಗಳು. ಹಾಗಾಗಿ ನಾವು ಬಂದದ್ದು. ನೀವು ಎಷ್ಟು ದ್ವೇಷ ಮಾಡ್ತೀರಿ ಅನ್ನೋದು ನೋಡಬೇಕು. ಅಜ್ಜಮ್ಮ ಇವರು ಗಂಡು ಮಕ್ಕಳು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಮುಖದಲ್ಲಿ ಏನಿಲ್ಲಲ್ಲ. ಹೆಣ್ಣು ಮಕ್ಕಳು ವೇಷ ಮಾಡಿಕೊಂಡು ಬಂದದ್ದ ನಮ್ಮ ಜಾಗ ಉಂಟು, ಬರಬಹುದು. ಬರುವಷ್ಟು ಪ್ರಾಯ ಆಗಲಿಲ್ಲ. ಯಾವಾಗ ಬರ್ಬೋದು? ನಾಳೆ ಮಧ್ಯಾಹ್ನ ಬರ್ಬೋದಾ? ನಿರೀಕ್ಷಿಸು. ಗೊತ್ತಾಗಿಲ್ಲಪ್ಪ, ಇಲ್ಲಿಗೆ ಗಂಡಸರು ಬರಬಾರದು. ಬಂದದ್ದು ಹೌದು ಅಂತಾದ್ರೆ ಮರಳಿ ಹೋಗುವ ಹಾಗಿಲ್ಲ. ಈಗ ನೀನು ಬಂದಿದ್ಯಲ್ಲ, ಹೌದು. ಕೆಲಸ ಮಾಡ್ತೀಯ. ಏನು? ನೀನೊಂದು ಪೆಟ್ಟಿಗೆ ಅಳತೆ ಹೊಡ್ತೀಯ. ಯಾಕೆ? ನಿಮ್ಮ ಹೆಣ ಹಾರಿಸಲಿಕ್ಕೆ. ಹೌದಾ? ಬದುಕಿ ಬಿಡಲಿಕ್ಕೆಲ್ಲ. ಪೆಟ್ಟಿಗೆ ಒಳಗೆ ಹಾಕುವವರು ಯಾರು? ಶಶಿಪ್ರಭಾ ದೇವಿ ಯಾರು? ಅವಳು ನಮ್ಮ ಮಹಾರಾಣಿ. ಹೌದಾ? ಅವಳನ್ನೇ ಕಾಣಬೇಕು. ಅವಳನ್ನು ಕಾಣಬೇಕು ಅಂತಿದ್ರೆ ನಿಮ್ಮನ್ನು ಶಿಕ್ಷಿಸಿಯೇ ಹೋಗಬೇಕು ಅಂತ ತೀರ್ಮಾನ ಬಂದಿದ್ದೇನೆ. ಅಜ್ಜಮ್ಮ ನಾವು ಮಾತಾಡಿಕೊಳ್ಳುತ್ತೇವೆ. ಈ ಹುಡುಗರಿಗೆ ನಾವು ಬಡ್ದು ಕಟ್ಟಿಕೊಂಡು ಅಲ್ಲಿಗೆ ಹೋಗಬೇಕಾದ್ರೆ ನಮ್ಮನ್ನು ನಮ್ಮ ಸೌಂದರ್ಯವನ್ನು ಕಂಡು ಕೆಲವರು ಹೇಳುತ್ತಿದ್ದೆ, ನಾವೇ ಶಶಿಪ್ರಭೆ ಭ್ರಮರ ಅಂತಲೇ ಗಮನ ಕಂಡಿದ್ದೀವಿ. ಹೇಳಿದವರಿಗೆ ಕನಸರಿಲ್ಲ. ಹೌದಾ? ಇದು ಶಶಿಪ್ರಭೆಯ ಮುಖವ? ನೀನು ಶಶಿಪ್ರಭೆಯ ಮುಖ ಹೇಗುಂಟು ಗೊತ್ತಿಲ್ಲ? ಸಾರ್ವಜನಿಕ ಬಾವಿಯ ಬದಿಯಲ್ಲಿರುವ ಹಳೆ ಕೊಡಬಾರದು ಹಾಗುಂಟು. ಚಾಚಿ ಹೋದ ಅಚ್ಚ ಬದಿಗೆ ಹೊಡೆಯುವುದಿಲ್ಲ, ನಿನಗೆ ಹೊಡೆಯ. ಅವ್ರಿಗೆ ಏನು ಮಾಡ್ಬೇಕು? ನಮಗೆ ನಾವೇ ಮಾಡಿಕೊಳ್ತೇವೆ ಮಾರಾಯ. ಇದು ಸುಣ್ಣ. ಸುಣ್ಣ ಬಣ್ಣವನ್ನು ನಿಮ್ಮ ಈ ಚಂದ ಬಣ್ಣ ಅಂತ ಬಿಳಿ ಮಾತ್ರ ಇರುವುದ ನಿಮ್ಮಲ್ಲಿ? ಹಾಗಾಗಿ ಕೆಂಪ ಇಲ್ಲ. ನೀವು ಕೆಲಸ ಮಾಡ್ತೀರಾ? ಸುಣ್ಣ ಮಾತ್ರ ಅಲ್ಲ ಮಾಡ್ಬೇಕು. ಇನ್ನು ಅಡಿಕೆ ಹೊಗೆ ಸೊಪ್ಪಿ ಯಾರು ಯಾವುದು ಬೇಕು? ಅಡಿಕೆ ಹೊಗೆ ಸೊಪ್ಪು. ನೀವು ಯಾಕೆ ಹಕ್ಕೆ ತಗೊಳ್ತೀರಿ? ನಾವು ಹಗ್ಗ ತಗೊಳ್ಳೋದು ಯಾಕೆ? ನಿಮ್ಮನ್ನು ಕಟ್ಟುವುದಕ್ಕ. ಕಟ್ಟುವುದಕ್ಕ ನಿಮ್ಮನ್ನು ಕಟ್ಟು ಮಾಡಿದ್ದು. ಕಟ್ಟುವುದು ಕಟ್ಟು ಮಾಡಿದ್ದು
ಇದು ಹೇಗೆ ಆಯ್ತು ಗೊತ್ತಾ? ಒಳಗಿದ ಮಾರ್ಜಾಲದ ಮೀಸೆಗೆ ಕೈ ಹಾಕಿದ ಎಂತದ್ದು? ಮಾರ್ಜಾಲ. ಮಾರ್ಜಾಲದ ಮೀಸೆಗೆ ಕೈ ಹಾಕಿದಲ್ವ? ನನ್ನ ಸ್ತನ ಉಂಟು ಮಾರ ಅಲ್ಲಿ ಜಾಗೃತಿ. ಏನು ಮಾಡಿದ್ದೇವೆ ಏನು ಮಾಡಿಸ್ತೀರಾ? ಪರೀಕ್ಷೆ ಆಗಿದ್ದೇವೆ. ಮತ್ತೆ